75ನೇ ವರ್ಷದ ಸರ್ವರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ದೇಶ ಕಂಡ ಅಪ್ರತಿಮ ಹೋರಾಟಗಾರರ ಕೊಡುಗೆಯಾಗಿ ಇಂದು ದೇಶಕ್ಕೆ 75ನೇ ಸ್ವತಂತ್ರೋತ್ಸವ ಆಚರಿಸಲು ದೇಶದಲ್ಲಿ ಈ 2 ವರ್ಷಗಳ ಕಾಲ ಸತತವಾಗಿ ಕೋವಿಡ್-19 ಇದ್ದುದ ಕಾರಣ ಸರಳವಾಗಿ ಸ್ವತಂತ್ರೋತ್ಸವವನ್ನು ಆಚರಿಸಲಾಯಿತು. ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ ಪಕ್ಷ 75ನೇ ವರ್ಷದ ಅಂಗವಾಗಿ ಎಲ್ಲ ತಾಲ್ಲೂಕಿನಲ್ಲೂ, ಭಾರತ ದೇಶದ ಎಲ್ಲ ತಾಲ್ಲೂಕಿನಲ್ಲೂ 75 ಕಿಲೋಮೀಟರ್ ನಡಿಗೆಯನ್ನು ಸ್ವತಂತ್ರ ಹೋರಾಟಗಾರರಿಗೆ ಅರ್ಪಿಸಲು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಸರ್ವ ಜನಾಂಗಕ್ಕೂ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ದೇಶಕ್ಕಾಗಿ ತ್ಯಾಗ, ಬಲಿದಾನ, ಲಕ್ಷಾಂತರ ಹೋರಾಟಗಾರರು ಜೈಲುವಾಸ, ಸೆರೆಮನೆವಾಸ ಅನುಭವಿಸಿ ರಾಷ್ಟ್ರಕ್ಕೆ ತಮ್ಮ ಜೀವ ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಹೋರಾಟದ ಚಳುವಳಿ ಮತ್ತು ರಾಷ್ಟ್ರದ ಅನೇಕ ಮಹನೀಯರ ಕೊಡುಗೆಯಿಂದ ಇವತ್ತು ನಾವು ಭಾರತ ದೇಶದಲ್ಲಿ ಸಂತೃಪ್ತಿಯಾಗಿ ಜೀವನ ನಡೆಸಲಿಕ್ಕೆ ನಮಗೆ ಅವರು ಮಾರ್ಗದರ್ಶಕರಾಗಿ ಒಂದು ಒಳ್ಳೆಯ ಸುಭದ್ರ ಭಾರತ ದೇಶ ಕಟ್ಟಿಕೊಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ನಾವು ಈ ದೇಶದಲ್ಲಿ ಏನಾದ್ರೂ ಸಂಪೂರ್ಣವಾಗಿ ನಿದ್ದೆ ಮಾಡೋ ಅಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅವ್ರು ಕೊಟ್ಟಂಥ ಕೊಡುಗೆ. ಅದೇ ರೀತಿಯಾಗಿ ಭಾರತ ಇವತ್ತು ಸಂವಿಧಾನ ಬರೆದಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು. ಇನ್ನೂ ಅನೇಕ ಮಹನೀಯರು, ಸುಭಾಷ್ ಚಂದ್ರ ಬೋಸ್ ಇರಬಹುದು, ಭಗತ್ ಸಿಂಗ್ ಇರಬಹುದು, ಅನೇಕ ಮಹನೀಯರು ಈ ಎಲ್ಲ ಒಂದು ಈ ಸ್ವತಂತ್ರದ ಚಳುವಳಿ ಮತ್ತು ಹೋರಾಟ ರೂಪರೇಖೆಯಿಂದ ಇವತ್ತು ನಾವು ಕೂಡ 75ನೇ ವರ್ಷದ ಸ್ವತಂತ್ರೋತ್ಸವ ಆಚರಿಸಲಿಕ್ಕೆ ಅವ್ರ ಕಾರಣ. ಮತ್ತು ನಾವು ಅವರ ಕೊಟ್ಟಂಥ ನಡಿಗೆನ ನಾವು ಇವತ್ತು 75ನೇ ವರ್ಷದಲ್ಲಿ ಅದೇ ನಡಿಗೆನ 75 ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡಬೇಕು ಅಂತಂದೇಳಿ ನಾವು ಕೂಡ 3-4 ದಿನದಿಂದ 75 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲ ಯುವಕರಿರಬಹುದು, ಸರ್ವ ಜನಾಂಗ ಇರಬಹುದು, ಇವರೆಲ್ಲರೂ ಕೂಡ ಸ್ವತಂತ್ರೋತ್ಸವಕ್ಕೆ ಮನೆಯಲ್ಲಿ ಕೂಡ ಒಂದು ಫ್ಲ್ಯಾಗ್ ಒಂದು ಆಚರಿಸುವಂತಹ ಕೆಲಸನ ನಾವು ಕೂಡ ಕಾಂಗ್ರೆಸ್ ಪಕ್ಷದಿಂದನ ಪ್ರತಿ ಮನೆಗೂ ಕೊಡೋಂಥ ಕೆಲಸನ ನಾವು ಮಾಡ್ತಾ ಇದ್ದೇವೆ. ಆದರೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಏನು ಒಂದು ಫ್ಲ್ಯಾಗ್ ರೆಡಿ ಮಾಡ್ತಾ ಇದ್ರು, ಅದನ್ನು ಇವತ್ತು ಬೇರೆ ಬೇರೆ ದೇಶಗಳಿಂದ ಕರ್ತಕ್ಕಂಥದ್ದು ನಮಗೆ ಒಂದು ಅವಮಾನ ಅಂತಲಾದರೂ ನಾವು ತಿಳ್ಕೊಂತ, ಕರ್ನಾಟಕದಲ್ಲಿ ನೇಯ್ದಿರ್ತಕ್ಕಂಥ ಖಾದಿಯಿಂದ ಮಾಡಿರ್ತಕ್ಕಂಥ ಒಂದು ಬಾವುಟವನ್ನು, ರಾಷ್ಟ್ರ ಧ್ವಜವನ್ನು ಇಲ್ಲೇ ಕರ್ನಾಟಕದಿಂದ ಕೊಡ್ತಿದ್ವಿ. ಇವತ್ತು ಬೇರೆ ಬೇರೆ ದೇಶದಿಂದ ಖರೀದಿ ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕದ ಪಾಲಿಗೆ ಒಂದು ಇದು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಆ ಕಾರಣದಿಂದ ನಮ್ಮ ದೇಶದ ಪ್ರಧಾನಿಗಳು ಕರ್ನಾಟಕದ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ಇಡೀ ರಾಷ್ಟ್ರಕ್ಕೆ ಅರ್ಪಿಸಬೇಕು ಅಂತ ನಾನು ಕೂಡ ಅವರಿಗೆ ಮನವಿ ಮಾಡ್ತೇನೆ. ಅವರ ಶ್ಲಾಘನೆಗೆ ನನ್ನ ಒಂದು ಸಂಪೂರ್ಣ ಒಂದು ಒಳ್ಳೆಯ ವಿಶ್ವಾಸ ಇದೆ. ಆ ಕಾರಣದಿಂದ ಇವತ್ತು ಇದೇ ಥರವಾಗಿ ಪ್ರತಿ ಹಳ್ಳಿಯಲ್ಲೂ ಕೂಡ, ಪ್ರತಿ ಯುವಕರಲ್ಲೂ ಕೂಡ, ಪ್ರತಿ ಶಾಲೆಯಲ್ಲೂ ಕೂಡ, ಪ್ರತಿ ಅಂಗಡಿಯಲ್ಲೂ ಕೂಡ ನಾವು ರಾಷ್ಟ್ರಧ್ವಜವನ್ನು ಆರಿಸುವಂಥ ಕೆಲಸನ ಮಾಡೋಣ ಅಂತ ನಾವು ಹೇಳ್ತಾ ನಮ್ಮ ಒಂದೆರಡು ಮಾತುಗಳು ಮುಗಿಸ್ತೇನೆ.